ಹೊಸ ಪ್ಲೇಸ್ ಸೆಟ್ಟಿಂಗ್ ಮಸ್ತಿತ್ತು. ಲಕ್ಕಿ ಅಂದರೆ ನನ್ನ ಎದುರಿಗೆ ಕುಸುಮ ಮೇಡಮಿಗೆ ಜಾಗ ಕೊಟ್ರಲ್ಲ. ಐ ಆಮ್ ಸೋ ಲಕ್ಕಿ. ಇವತ್ತು ಇಷ್ಟೊತ್ತರೂ ಬರಲೇ ಇಲ್ಲಲ್ಲ. ಫಸ್ಟ್ ಪೀರಿಯಡ್ ಅವರಿಗೆ ಯಾವ ಕ್ಲಾಸು ಇಲ್ಲ. ನಾನು ಅದಕ್ಕೋಸ್ಕರ ಇದ್ದಿದ್ದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಕಾಯ್ತಾ ಇದ್ದೀನಿ. ಆದ್ರೆ ಇಷ್ಟೊತ್ತರೂ ಬರಲಿಲ್ಲಲ್ಲ. ಬಸ್ ಏನಾದರೂ ಲೇಟಾಗಿರ್ಬೋದಾ? ಯಾವ ಬಸ್ಸಿಗೆ ಬರ್ತಾರಂತ ಕರೆಕ್ಟ್ ಒಂದ್ಸಲ ಗೊತ್ತಾದರೆ ನಾನು ನಾಳೆಯಿಂದ ಅದೇ ಬಸ್ಸೇ ಕ್ಯಾಚ್ ಮಾಡ್ಲಿಕ್ಕೆ. ಹಾಂ, ಯಾರ ಬಗ್ಗೆ ಮಾತಾಡ್ತಿದ್ರಿ ಅಂತೀಯ? ನೀವು ಇಷ್ಟು ದಿನ ಅವ್ರನ್ನ ಕಾಣಲಿಲ್ಲ, ಕುಸುಮ ಅಂದ್ಕೊಂಡು. ನನ್ನ ಫ್ರೆಂಡ್ ಅಂತಲೇ ಹೇಳಕ್ಕೆ, ಫ್ರೆಂಡೇ ಅಂತ ಅನ್ಕಣಿ. ಈಗ ಬತ್ತರ ಈ ಕಾರಿಡಾರ್ ಇತ್ಕಣಿ, ಅದೇ ದಾರಿಲಿ ಬತ್ತರ ಅಲ್ಲಿ ಒಪ್ಪಷ್ಟೊತ್ತಿಗೆ ಇಲ್ಲಿ ಸೆಂಟ್ ಸ್ಮೆಲ್ ಬತ್ತತ್ತು. ಆಹಾ, ಎಂಥ ಪರ್ಫ್ಯೂಮ್ ಸ್ಮೆಲ್ಲು. ಅದಕ್ಕೆ ತಲೆ ತಿರುಗಿ ಬಿದ್ದೋಯ್ತು. ಆ ಥರ ಹುಡುಗಿ ಮಾತ್ರ. ಇಲ್ಲ ಜಾಸ್ತಿ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬೇಡಿ. ಸೀದಾ ಸಾದ ಸಿಂಪಲ್ ಮೇಡಮ್. ಒಂದ್ಸಲ ಬಂದ್ರೆ ಕಾಂತಿ ತಡೀನಿ. ಎಲ್ಲ ತೋರುದಿಲ್ಲಲ್ಲ. ಇನ್ನೇನು ಬಪ್ಪ ಹೊತ್ತಷ್ಟೊತ್ತೆ ಬರ್ಕಿದಿತ್ತಪ್ಪ. ಈ ಪ್ರೀತಿಯೇ ಹಿಂಗೆ ಕಾಯಿಸಿ ಕಾಯಿಸಿ ಇಡುತ್ತಲ್ಲ. ಕಾದವ್ರಿಗೆ ಗೊತ್ತಾದ್ರೂ ಸುಖ. ಎಂತ ಎಂತ ಇಲ್ಲ ಪ್ರೀತಿ ಅಲ್ಲ ಇಲ್ಲಪ್ಪ, ಫ್ರೆಂಡ್ಶಿಪ್ ಅಷ್ಟೇ. ಫ್ರೆಂಡ್ಶಿಪ್ ಅಂದರೆ ನಾ ಮಾತು ಸಹ ಆಡಲಿಲ್ಲ ಇವತ್ತವರಿಗೆ ಅವರೊಟ್ಟಿಗೆ. ಅವ್ರು ಎಲ್ಲರೊಟ್ಟಿಗೆ ಮಾತಾಡ್ತಾರ, ನನ್ನೊಟ್ಟಿಗೆ ಮಾತ್ರ ಮಾತಾಡೋದಿಲ್ಲ. ಎಂತ ಅನ್ಕ ಗೊತ್ತಿಲ್ಲ ಕಣೆ. ಇವತ್ತು ಮಾತಾಡ್ಸ್ಕೆ ಕಾಂಬ ಬಂದ್ರೇನು ತಡೀನಿ. ಅಯ್ಯೋ, ನಾನು ಬಗ್ಗೆ ಕಾಣ್ತಿದ್ದು ಗೊತ್ತಾಯ್ತೇನೋ. ಛೇ, ಅವ್ರನ್ನೇ ಹುಡುಕ್ತಿದ್ದೆ ಅಂತ ಗೊತ್ತಾಯ್ತಾ ಏನೋ. ಛೇ, ಇವರೆಷ್ಟೊತ್ತಿಗೆ ಬಂದು ಕೂತಿದ್ರು. ಕ್ಲಾಸ್ ರೂಮ್ಗೆ ಹೋಗಿ ಬಂದಾಯ್ತಾ? ಛೇ, ಬೇಗ ಹೋಗಿ ನಾನು ಸೀಟಲ್ಲಿ ಕೂತ್ಕಂತೆ. ಮರ್ಯಾದೆ ಪ್ರಶ್ನೆ. ಇವತ್ತೆಷ್ಟು ಬ್ಯೂಟಿಫುಲ್ ಕಾಣ್ತಿದ್ರಲ್ಲ. ವಾವ್, ನಾನಾರು ಸ್ಟೂಡೆಂಟ್ ಇದ್ದಿದ್ದರೆ ದಿನಾ ಇವ್ರನ್ನ ಕಾಣ್ಲಕ್ಕಿದ್ದಿದ್ದು ಕ್ಲಾಸಲ್ಲಿ. ವಾಯ್, ಸ್ವಲ್ಪ ಕಾಣಿ. ನನ್ನೇನಾದ್ರು ಕಾಣ್ತಿದ್ರ ಅಥವಾ ಕೆಲಸ ಮಾಡ್ತಿದ್ರು ಅವರಷ್ಟಕ್ಕೆ ಅವರೇ? ಐಲಿ ಪ್ಲೀಸ್. ಹಂಗೆ ಹೇಳ್ಬಿಡಿ, ನಮ್ಮ ಕೆಲಸಕ್ಕೆ ಏನ್ಬಿಡಿ. ಐಲಿ ಪ್ಲೀಸ್, ನನಗೋಸ್ಕರ ಒಂಚೂರು ಕಂಡು ಹೇಳಿ. ಕಾಣ್ಲಕ್ಕೆ ನಂಗೆ ಯಾರು ಎಂತೋ ಒಂಥರ ಹೆದ್ರಿಕೆ ಹತ್ತು ಕಣಿ ಕಾಮಕ್ಕೆ. ಚೂರು ಕಂಡು ಹೇಳಿ ಮಾರೆ ಪ್ಲೀಸ್. ನೀವೆಂತೂ ಹೇಳೋದಿಲ್ಲ, ನಾನೇ ಒಂಚೂರು ಹೋಗಿ ಮಾತಾಡ್ಸೋದು ಇವತ್ತು ಧೈರ್ಯ ಮಾಡಿ. ಆದಂಗೆ ಇಲ್ಲಿ ಹೋಗಿ ಬಿಡ್ತೆ. ಅಂಚನೆ ಯಾಕೆ ಕಾಪಾಡಪ್ಪ. ಹೇರ್ ಸ್ಟೈಲ್ ಚಂದ ಇತ್ತಲ್ಲ. ಹೇರ್ ಸ್ಟೈಲು ಚಂದ ಇತ್ತು. ಎಲ್ಲ ನಂತರವೇ ಸ್ಟೈಲಲ್ಲ ಇವರು. ನಂದು ಅವ್ರದ್ದು ಎಲ್ಲ ಕ್ಯಾರೆಕ್ಟರು ಮ್ಯಾಚ್ ಆಗ್ತಕ್ಕಂಥ ಬಹುಶಃ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಅಲ್ಲಲ್ಲ, ವಿ ಆರ್ ಬೆಸ್ಟ್ ಫ್ರೆಂಡ್ಸ್. ವಿ ಕ್ಯಾನ್ ಬಿಕಮ್ ಬೆಸ್ಟ್ ಫ್ರೆಂಡ್ಸ್. ಯಸ್. ಓಕೆ, ಮಾತಾಡಿಸ್ದೆ. ಸಾಕು. ಈ ಮನಸ್ಸಲ್ಲೇ ಮಂಡಿಗೆ ತಿಂಬ ಸಾಕು. ಈಗ ಧೈರ್ಯ ಮಾಡಿ ಹೋಗಿ ಮಾತಾಡ್ಸೋದೆ ಇವತ್ತು. ಆದಂಗೆ ಇಲ್ಲಿ ಸೇರಿ ಇವ್ರ ಜಾಬಿಗೆ 3 ತಿಂಗಳಾಯ್ತು. ಇವತ್ತಿಗೂ ನಂಗೆ ಮಾತಾಡ್ಸೋಕೆ ಧೈರ್ಯ ಬರಲಿಲ್ಲ. ಅವರು ಹಾಗೆ ಆಡ್ತಾರೆ, ಎಲ್ಲರೊಟ್ಟಿ ಮಾತಾಡ್ತಾರೆ. ನನಗೊಂದು ಕಾಡಿಸೋದು. ನನ್ನ ಮನಸ್ಸಲ್ಲಿ ಇದ್ದಂಗೆ ಅವ್ರ ಮನಸ್ಸಲ್ಲಿ ಇತ್ತೇನಲ್ಲದೆ, ಅದಕ್ಕೆ ಹಂಗೆ ಮಾಡ್ತಾರೆ. ಕಾಂಬ ಎಂತ ಕಲ್ಲದಂತ್ರಿಯ ಮಾತಾಡ್ಸೋಕೆ ಅನ್ಕಂಡೆ ಹೋದ್ದು ಕಣೆ. ಕಾಲು ಹಂಗೆ ಆಚೆ ಬದಿಗೆ ಹೋದ್ದು. ಹೆದರಿಕೆ ಬಿಡ್ತು. ಈಗ ಮತ್ತೆ ಮಾತಾಡಿಸ್ದೆ ಈಗ. ಓ ಹಾಯ್ ರಘುಪತಿ. ಓ, ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರಾ? ಚೆನ್ನಾಗಿದೆ ರೀ ನಿಮ್ಮದು ಪ್ಲೇಸು. ಯು ವೆರಿ ಲಕ್ಕಿ ಫೆಲೋ. ಹಾಂ, ಹೌದು ರೀ, ಪರವಾಗಿಲ್ಲ. AC ಹತ್ರನೇ ಆಗುತ್ತೆ, ಚೆನ್ನಾಗಿದೆ. ಬನ್ನಿರಿ ಮಾತಾಡೋಣ ಸ್ವಲ್ಪ ಹೊತ್ತು. ಕ್ಲಾಸ್ ಇಲ್ಲಲ್ಲ ಹೇಗೋ. ಒಂದು 10 ನಿಮಿಷ ಬನ್ನಿ ಕೂತ್ಕೊಳ್ಳಿ, ಕಾಫಿ ತರಿಸ್ತೀನಿ. ಇಲ್ಲ ಬೇರೆ, ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ ಬೇರೆ. ಬನ್ನಿರಿ, ಸಾಕು ನೋಡಿದ್ದೀನಿ ಇಂಪಾರ್ಟೆಂಟ್ ಕೆಲಸ. ಬನ್ನಿರಿ, ಕ್ಯಾಂಟೀನ್ಗೆ ಹೋಗಿ ಬರೋಣ. ಬನ್ನಿರಿ. ಇಲ್ಲ ಸರ್, ಬೇಡ ಸರ್, ನನಗೆ ಸ್ವಲ್ಪ ಪುರ್ಸೊತ್ತಿಲ್ಲ ಸರ್ ಇವಾಗ. ಒಂದು ಕಾಫಿ ಒಂದು ದಮ್ಮು ಅಷ್ಟೇ ರೀ, ಬನ್ನಿರಿ. ಆಯ್ತು ಸರಿ ರೀ, ಕ್ಯಾಬಿನ್ ಬೀಗ ಹಾಕಿ ಬರ್ತೀನಿ. ಇವನೊಬ್ಬ ಈಗಲೇ ಕ್ಯಾಂಟೀನಿಗೆ ಕರಿಬೇಕಾ? ಮತ್ತು ಯಾರೂ ಇರಲಿಲ್ಲ, ಫುಲ್ ಎಲ್ಲ ಖಾಲಿ ಇತ್ತು. ಒಳ್ಳೆ ಅಪರ್ಚುನಿಟಿ ಇತ್ತು ಮಾತಾಡ್ಸೋಕ್ಕೆ. ಎಂಥದ ನಿಮಗೆಲ್ಲ ನಗು ಅಲ್ಲ, ನಗು ನಿಮ್ಗೆ ತಗೊಂಡು ಹೊತ್ತು. ನನ್ನ ಕಷ್ಟ ನಂಗಿಲ್ಲ. ಇವತ್ತು ಎಷ್ಟು ಕಷ್ಟಪಟ್ಟು ಹೆಂಗಾರು ಮಾತಾಡ್ಸ್ಕೊಂತ ಮಾಡಿದ್ದೆ. ಯಾರೂ ಇರಲಿಲ್ಲ ಇವತ್ತು ಜಾಸ್ತಿ ಜನ. ಒಳ್ಳೆ ಅಪರ್ಚುನಿಟಿ ಮಿಸ್ ಆಯ್ತು. ಈಗಲೇ ಕ್ಯಾಂಟೀನಿಗೆ ಕರಿಕಾ? ಆಯ್ಲಿ ಅಡ್ಡಿಲ್ಲ, ಈಗ ಮತ್ತೆ ಟ್ರೈ ಮಾಡ್ತೆ. ಮತ್ತು ನಿಮಗೆಲ್ಲ ಹೆಂಗೆ ಅನಿಸ್ತೆ ನಮ್ಮ ಹುಡುಗಿ? ಅಂದರೆ ಫ್ರೆಂಡ್ಶಿಪ್ಪಿಗಷ್ಟೇ. ಅದೇ ಫ್ರೆಂಡ್ಶಿಪ್ಪೇ. ನಿಮಗೆಲ್ಲ ಎಂತ ಅನಿಸ್ತೇಳಿ ಕಾಮೆಂಟ್ ಹಾಕಿನಿಕ್ಕ. ನಂಗೆ ಅಡ್ಡಿಲ್ಲ ಈ ಹುಡುಗಿ ಅಂದ್ಕೊಂಡೆ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದಿದ್ರೆ ಲೈಕ್ ಮಾಡೋಕೆ ಮರುಕಾಗ. ಹೊಸ್ದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪ್ರೋತ್ಸಾಹ ಕೊಟ್ಟವ್ರಿಗೆಲ್ಲ ತುಂಬ ಧನ್ಯವಾದಗಳಾಯ್ತಾ. ಇನ್ನೂ ಹೆಚ್ಚು ನಮ್ಮ ವಿಡಿಯೋ ಕಾಣಿನಿ. ಬತ್ತೇಕ ನಾವು. ಬಾಯ್.